ಮಂಗಳೂರಿನಲ್ಲಿ ಸುಗಮ ಸಂಚಾರಕ್ಕೆ ಅಳವಡಿಸಲಾಗಿದ್ದಂತಹ ರಸ್ತೆ ನಡುವಿನ ಫೈಬರ್ ಕೋನ್ಗಳು ಇದೀಗ ಅಪಾಯಕಾರಿಯಾಗಿ ಪರಿಣಮಿಸಿವೆ. ವಿವಿಧ ಜಂಕ್ಷನ್ಗಳು, ಬಸ್ ಬೇಗಗಳಲ್ಲಿ ಅಳವಡಿಸಲಾದಂತಹ ಬಹುತೇಕ ರಬ್ಬರ್ ಕೋನ್ಗಳು ಕಿತ್ತು ಹೋಗಿವೆ. ಕೋನ್ಗಳು ತೊಂಡಾಗಿ ಬಿದ್ದಂತಹ ಕೆಲವು ಕಡೆಗಳಲ್ಲಿ ಅದಕ್ಕೆ ಅಳವಡಿಸಲಾಗಿರುವಂತಹ ಬೋಲ್ಟ್ ರಸ್ತೆಯಲ್ಲೇ ಹಾಗೇ ಇದೆ. ಬಂಟ್ಸ್ ಹಾಸ್ಟೆಲ್, ಕರಂಗಲಪಾಡಿ, ಕಲೆಕ್ಟರ್ಸ್ ಗೇಟ್, ಕಂಕನಾಡಿ, ಹಂಪನಕಟ್ಟೆ ಸಹಿತ ನಗರದ ಬಹುಭಾಗಗಳಲ್ಲಿ ಈ ಸಮಸ್ಯೆ ಇದೆ. ಕರಂಗಲಪಾಡಿ ತಿರುವು ಮತ್ತು ಕಂಕನಾಡಿ ಪಳ್ನೀರ್ನ ಹೈಲ್ಯಾಂಡ್ನಿಂದ ಪಳ್ನೀರ್ ಹೆಲ್ತ್ ಸೆಂಟರ್ವರೆಗೆ ರಸ್ತೆಯಲ್ಲಿ ಅಪಾಯಕಾರಿ ಬೋಲ್ಟ್ಗಳಿವೆ. ಕರಂಗಲಪಾಡಿ ಜಂಕ್ಷನ್ ಬಳಿ ರಬ್ಬರ್ ಕೋನ್ಗಳ ಮೇಲೆ ಬಸ್ ಅನ್ನು ಚಲಾಯಿಸಿ ಹಾನಿಗೊಳಿಸಿದಂತಹ ಕಾರಣಕ್ಕೆ ಬಸ್ ಚಾಲಕನೊಬ್ಬನ ಮೇಲೆ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ರು. ಬಳಿಕ ಜ್ಯೋತಿ ಚಿತ್ರಮಂದಿರದ ಬಳಿಯೂ ಕೋನ್ಗಳಿಗೆ ಹಾನಿಯನ್ನ ಮಾಡಿದ 3 ಚಾಲಕರ ವಿರುದ್ಧ ಇದೇ ರೀತಿ ಕ್ರಮವನ್ನು ಜರುಗಿಸಲಾಗಿತ್ತು. ಇನ್ನು ಇಂತಹ ಅಪಾಯಕಾರಿ ಕೋನ್ಗಳ ವಿರುದ್ಧ ನಗರದ ಚಾಲಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಕುಡ್ಲ ವಾಹಿನಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಆಟೋ ರಿಕ್ಷಾ ಚಾಲಕ ರವಿಕುಮಾರ್ ಅವರು, ರಬ್ಬರ್ ಕೋನ್ಗಳು ವಾಹನಗಳ ಚಕ್ರದ ಅಡಿಗೆ ಸಿಲುಕುವ ಸಮಸ್ಯೆಯ ಜೊತೆಗೆ ಅಪಾಯಕಾರಿ ಬೋಲ್ಟ್ಗಳು ಚಕ್ರಕ್ಕೆ ಹಾನಿಯನ್ನ ಮಾಡ್ತಾ ಇವೆ. ಈ ಅಪಾಯಕಾರಿ ಬೋಲ್ಟ್ಗಳು ಪಾದಾಚಾರಿಗಳಿಗೂ ಸಮಸ್ಯೆಯಾಗಿವೆ ಎನ್ನುತ್ತಾರೆ ಅವರು. ಈ ಕೋನ್ ಹಾಕಿ ಕೋನ್ ಎಲ್ಲ ಹಾಳಾಗಿ ಹೋಗ್ತದೆ, ಮತ್ತು ಅದರ ಬೋಲ್ಟ್ ಎಲ್ಲ ಮಾರ್ಗದಲ್ಲಿ ನಿಲ್ತದೆ. ಅದರಲ್ಲಿ ನಮಗೆ ಟಯರಿಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಟಯರ್ ಎಲ್ಲ ಹೊಟ್ಟೆ ಬಿದ್ದೊಂದು ಕೆಲವರು ತಪ್ಪಿಸಿಗೆ ಹೋಗಿ ಆಕ್ಸಿಡೆಂಟ್ ಆದದ್ದು ಸಹ ಉಂಟು. ಎಲ್ಲ ಹಾಕುವಾಗ ಅವರು ಇದು ಮಾಡಬೇಕು, ಇದು ಕೋನ್ ಹೋದಲ್ಲಿ ಅದನ್ನು ಸಹ ಬೋಲ್ಟನ್ನು ಸಹ ತೆಗೆದು ಬಿಡಬೇಕು ಅವರು. ಇಲ್ಲಾಂದರೆ ಟೂ ವೀಲರ್ ರಿಕ್ಷಾ ಎಲ್ಲ ಬೋಲ್ಟ್ ಎಲ್ಲ ತಾಗಿ ಟಯರಿಗೆ ನಮಗೆ ಡ್ಯಾಮೇಜ್ ಆಗ್ತದೆ.